ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾವು ಬಂಗುಡೆ ಅಲ್ಲ, ಅದು ಬೂತಾಯಿ ನೋಡಲಿಕ್ಕೆ ಬಂಗುಡೆ ಆಗಿ ಉಂಟಲ್ಲ, ಎಷ್ಟು ಫ್ರೆಶ್ ಉಂಟು ನೋಡಿ. ಎರಡು ಸಣ್ಣ ಸಣ್ಣ ಬೂತಾಯಿ ಉಂಟು, ಮತ್ತು ಉಳಿದ 4 ಬೂತಾಯಿ ಸ್ವಲ್ಪ ದೊಡ್ಡದುಂಟು. ಎಷ್ಟು ಫ್ರೆಶ್ ಉಂಟು ನೋಡಿ. ಇದರದ್ದು ಇವತ್ತೊಂದು ರೆಸಿಪಿ ಮಾಡುವ ಅಂತ ಅಮ್ಮ ಇದ್ದಾರೆ. ಇವತ್ತು ಅಮ್ಮನೇ ಮಾಡ್ತಾರೆ, ಅಮ್ಮನ ಕೈ ರುಚಿ ನೋಡುವ ಇವತ್ತಲ್ಲ. ಅನ್ನ ರೆಡಿ ಉಂಟು ನೋಡಿ. ವೈಟ್ ರೈಸ್ ಮಾಡಿದ್ದೆ ಇವತ್ತು ಸಹ. ಈಗ ದಾದಾವತ್ ಮಾಡ್ಯಾರು. ಅಮ್ಮನ ಪದಾರ್ಥ ಸ್ಟಾರ್ಟ್ ಆಯ್ತು. ಎತ್ತು ಮಾಡ್ಯಾರು. ಮೆತ್ತೆ ಆಯ್ತು ಒಂಜಿ 1/4 ಸ್ಪೂನೆ. ಬೊಕ್ಕ ಈತ ಬಂಡೆ ಆಯ್ತು 1/4 ಸ್ಪೂನ್. 1/4 ಸ್ಪೂನೆ ಮೆತ್ತೆ. ಬೊಕ್ಕ ಮುಂಚಿ ಆಯ್ತು ಪತ್ರಾಡುಂಡೆ ಖಾಲಿ ಉದ್ದ ಮುಂಚಿ ಮಾತ್ರ ಉದ್ದ ಇಟ್ಟೇಂಡ ಬಿಡು. 15 ಮುಂಚಿ ಒಂಚೂರು ಮೆತ್ತೆ, 1/4 ಸ್ಪೂನು ಮಂಜಾಲ್ ಇಟ್ಟೆಂಡು. ಅರ್ಧನೇ. ಕಟ್ಟೆತಿಲ್ಲ ಕೊತ್ತಂಬರಿ. ಅಮ್ಮನವ್ರದ್ದೆಲ್ಲ ಮೆಜರ್ಮೆಂಟ್ ನೋಡಿ, ಈತ ಪಾಡು ಅಂತ ಹೇಳ್ತಾರೆ. ದಾಸೆ ಇತ್ತು ತೋರ್ಸ್ಬಲ್ಲೆ. ಎಡ್ಡೆ ಮುಂಚಿ 1/4 ಸ್ಪೂನ್. ಎನ್ಮ ಗಿಡ್ಡ ಮೆಣಸು. ಗ್ಯಾಸ್ ಗೊತ್ತಾದಿ ಗೊತ್ತಾಡೆ ಸಾರೆಲ್ಲ ನೆಕ್ಕೆ ಬಾಡ್ನೆ ಪುಳಿ ಮುಂಚಾತೆ ಪುಳಿ ಮುಂಚಿ ಮಾಡಿದ್ದು ತಾರಾಗಿ ಬರ್ಚಿ ಬಾಡ್ಲಿ ಅವೆಲ್ಲ ಮುಂಚೆ ಬರ್ಚಿ. ಲೈಟ್ ಪ್ಲೇಟ್ ತೆಂಗಿನಕಾಯಿ ಪರ್ದೆ ಬೀಜ, ಬೆಳ್ಳುಳ್ಳಿ ಉಂಟು, ಬೆಳ್ಳುಳ್ಳಿ ಅಲ್ರಿ ಇಲ್ಲಕೊಂಡು ನೀರುಳ್ಳಿ ತೆಪ್ಪಲೆ ನೀರುಳ್ಳಿ ಪಕ್ಕ ಕಡೆ ನೋಡ್ನ. ಬೆಳ್ಳುಳ್ಳಿಯಿಂದ ಏನು ಟೇಸ್ಟ್ ಅಲ್ಲ ನೋಡಿ. ನೆಕ್ಕೆ ಬಾಡ್ನೆ ಮಾತಾ ಫ್ರೈ. ಈರುಳ್ಳಿ ಉಂಟಾ ಕಟ್ಟುವಂತ ಈರುಳ್ಳಿ ಅರ್ಧ ನೀರು ಮಂಜಾಲ್ ಪಾಡಿ ಇರುತ್ತೆ. ಆಡ್ತೈತೆ ಈ ಒಂಟೋಣ
ಉಂಟು ಬಟ್ಟದ ಯಾರು ಬಟ್ಟ ಇಲ್ಲ ಒಂದೆಲ್ಲ ಹೋಗುದು ಪನೀರ್ ಇದೆಯಲ್ಲ ಆತೇನೆ ಎಲ್ಲ ಸಾಮಾನು ಆಡತ್ತೆ ಹಾಂ ಮೀನದು ಸಾಮಾನು ಎಲ್ಲ ನೋಡಿ ಹುರಿದು ಸಾರು ತೆಂಗಿನಕಾಯಿ ತಾರದ ಬಂಡ ನಂದು ತಾರದ ಓ ತಾರ ಹಾಂ ಅಮ್ಮ ತಾಂಡತ್ತೆ ಆಡತ್ತ ಯಾವ ರಸ ಕುದೀತು. ಈಗ ಈ ಬೂತಾಯನ್ನು ಹಾಕುವ. ನಾನು ಒಮ್ಮೆಲೆ ಹಾಕ್ತಿದ್ದೇನೆ ಬೂತಾಯನ್ನು. ನನ್ನ ಒಂದು ಕೈಲಿ ಮೊಬೈಲ್ ಉಂಟು ಅದಕ್ಕೆ. ಆಯಿತು, ಪದಾರ್ಥ ಕುದೀತಾ ಉಂಟು. ಬೂತಾಯಿ ಪದಾರ್ಥ ರೆಡಿ ಆಯಿತು. ಇನ್ನು ಊಟ ಮಾಡೋದು. ಗೊತ್ತುಂಟಲ್ಲ ನಿಮಗೆ ಅಮ್ಮನವರ ಕೈ ರುಚಿ ಹೇಗಿರ್ತದೆ ಅಂತ. ನಾನೀಗ ಎಲ್ಲಿ ಬಂದಿದ್ದೇನೆ ಗೊತ್ತುಂಟಾ? ಒಂದು ಡೆಂಟಲ್ ಡಾಕ್ಟ್ರ್ ಹತ್ತಿರ, ಇಲ್ಲಿ ಮುಗೇರಲ್ಲಿ. ಧನ್ಯಶ್ರೀ ರಾವ್ ಅಂತ. ಧನ್ಯಶ್ರೀ ಅಲ್ಲ, ಧನ್ಯ ಎಸ್ ರಾವ್ ಅಂತ. ತುಂಬ ಒಳ್ಳೆ ಡೆಂಟಲ್ ಡಾಕ್ಟ್ರ್ ಆಯಿತಾ. ಯಾರಿಗಾದರೂ ಡೆಂಟಲ್ ಪ್ರಾಬ್ಲಮ್ ಏನೆಲ್ಲ ಇದ್ದರೆ ನೀವು ಇಲ್ಲಿಗೆ ಬನ್ನಿ, ಒಳ್ಳೆ ಡಾಕ್ಟ್ರು ಅವರು. ಸಂಜೆ 5:30ಕ್ಕೆ. ಈಗ ಕಾಯ್ತಾ ಇದ್ದೇನೆ ಡಾಕ್ಟ್ರನ್ನು, ಇನ್ನೂ ಸಹ ಬರಲಿಲ್ಲ. ಇಲ್ಲೇ ಮುಗೇರ ಹತ್ರ. ಮುಗೇರಲ್ಲಿ ಇಳಿದ್ರೆ ಬಂದು ಯಾವ ಬಸ್ಸಲ್ಲಿ ಸಹ ಬಂದು ಇಳಿದ್ರೆ ಇಲ್ಲಿ ಧನ್ಯರಾವ್ ಡಾಕ್ಟ್ರ್, ಡೆಂಟಲ್ ಡಾಕ್ಟ್ರ್ ಹೇಳಿದರೆ ಯಾರು ಸಹ ತೋರಿಸ್ತಾರೆ. ನೋಡಿ, ಇದು ಮುಗೇರಿ ಸೈಡಲ್ಲಿ. ಆಯಿತು, ಇನ್ನೂ ಸಹ ಡಾಕ್ಟ್ರ್ ಬರಲಿಲ್ಲ, ಕಾಯ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗುವ. ಬಾಯ್.